ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಬನಾನಾ ಚಪಾತಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. 1 ಕಪ್ಪು ಗೋಧಿ ಹಿಟ್ಟು, 2 ಬಾಳೆಹಣ್ಣು, ಬೆಣ್ಣೆ, ಸಕ್ಕರೆ 1 ಚಮಚ. ಈಗ ಗೋಧಿ ಹಿಟ್ಟನ್ನು ಕಲಸಿಕೊಳ್ಳೋಣ. ಅದಕ್ಕೆ ಮ್ಯಾಶ್ ಮಾಡಿದ ಬಾಳೆಹಣ್ಣನ್ನು ಹಾಕ್ತಾ ಇದ್ದೇನೆ. ಈಗ ಉಪ್ಪು ಹಾಕ್ತಾ ಇದ್ದೇನೆ, ಸಕ್ಕರೆ, ಇದನ್ನೆಲ್ಲ ಸೇರಿಸಿ ಒಟ್ಟಿಗೆ ಹಿಟ್ಟನ್ನು ಕಲಸಬೇಕು. ಈಗ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಸಬೇಕು. ನೀರು ಒಮ್ಮೆಲೆ ಹಾಕೋದು ಬೇಡ, ಸ್ವಲ್ಪ ಹಾಕಿದರೆ ಸಾಕು. ನೀರಾದರೆ ಮತ್ತೆ ಪುನಃ ಹಿಟ್ಟನ್ನು ಹಾಕಬೇಕು. ಈಗ ಹಿಟ್ಟು ಕಲಸಿ ಆಗಿದೆ, ಇಷ್ಟು ಕಲಸಿದರೆ ಸಾಕು. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆಗೂ ತಾಗುವಂತೆ ಮುಟ್ಟಿಸಬೇಕು. ಈಗ ಅರ್ಧ ಗಂಟೆ ಅದನ್ನು ಮುಚ್ಚಿಡೋಣ. ಈಗ ಹಿಟ್ಟು ರೆಡಿಯಾಗಿದೆ, ಅದನ್ನು ಲಟ್ಟಿಸಿಕೊಳ್ಳೋಣ. ಲಟ್ಟಿಸುವಾಗ ನಿಮಗೆ ಯಾವ ಶೇಪಲ್ಲಿ ಬೇಕಿದ್ದರೂ ಲಟ್ಟಿಸ್ಕೊಳ್ಬೋದು. ನಾನು ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ಚಪಾತಿಗೆ ಬಾಳೆಹಣ್ಣು ಹಾಕಿರುವುದರಿಂದ ಸಿಹಿಯಾಗಿ ಬರುತ್ತೆ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸಕ್ಕರೆ ಬೇಕಿದ್ರೆ ಹಾಕ್ಬೋದು, ಇಲ್ಲದಿದ್ದರೆ ಬೇಡ. ಚಪಾತಿ ಲಟ್ಟಿಸಿ ಆಗಿದೆ. ಈಗ ಫ್ರೈ ಮಾಡಲು ಹಾಕೋಣ ಅದನ್ನು. ಚಪಾತಿಯನ್ನು ಕಾಯಿಸುವಾಗ ಸಣ್ಣ ಉರಿಯಲ್ಲಿಟ್ಟು ಕಾಯಿಸಬೇಕು. ಈಗ ಚಪಾತಿಯನ್ನು ಕಾಯಲು ಹಾಕಿದ್ದೇನೆ. ಈಗ ಸಣ್ಣ ಉರಿಯಲ್ಲಿಟ್ಟು ಕಾಯಿಸಿಕೊಳ್ಬೇಕು. ಈಗ ಅದಕ್ಕೆ ಬೆಣ್ಣೆ ಹಾಕೋಣ. ಬೆಣ್ಣೆ ಹಾಕಿ ಅದನ್ನೆಲ್ಲ ಕಡೆಗೂ ತಾಗುವಂತೆ ಹಾಕಬೇಕು. ತುಪ್ಪ ಬೇಕಿದ್ದರೂ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಎಣ್ಣೆ ಬೇಕಿದ್ದರೂ ಹಾಕ್ಕೊಳ್ಬೋದು, ಯಾವುದು ಬೇಕಿದ್ದರೂ ಹಾಕ್ಕೊಳ್ಬೋದು. ಈಗ ಇನ್ನೊಂದು ಸೈಡಿಗೆ ಕೂಡ ಹಾಕೋಣ. ಬಾಳೆಹಣ್ಣು ಹಾಕುವುದರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ, ಹಾಗೆಯೇ ಬೇಗ ಜೀರ್ಣ ಕೂಡ ಆಗುತ್ತೆ. ಮಕ್ಕಳಿಗೂ ದೊಡ್ಡವರಿಗೂ ತುಂಬಾ ಇಷ್ಟ ಆಗುತ್ತೆ. ಈಗ ಒಂದು ಫ್ರೈ ಮಾಡಿ ಆಗಿದೆ, ಇದನ್ನು ಪ್ಲೇಟಿಗೆ ಹಾಕೋಣ. ಬನಾನಾ ಚಪಾತಿ ಈಗ ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.